ಬಣಗುಖಳ ಬಣಗುಖಳ ವೇಣಾಸುರನು ತಾನರೆ ಕ್ಷಣದೊಳೈ ತಂದಾಗ ಕಂಡನು ಸುರಪನರಸಿಯ ಕಂಡನು ಸುರಪನರಸಿಯ ಕಂಹಾಸುರ ವಾರಿಜಾಬಗಿ ಮುದ್ದು ನಾರಿ ಕುಲಮಣಿ ರನ್ನೇ ನಾರಿ ಕುಲಮಣಿ ರನ್ನೇ ಕುಲಮಣಿ ರನ್ನೇ ಆ ಆ ಆ ಕುಲಮಣಿ ರನ್ನೇ ನಾರಿ ಕುಲಮಣಿ ರನ್ನೇ ಸೇರಿದಳು ತನ್ನ ವಶಗಿನ್ನು ಸೇರಿದಳು ತನ್ನ ವಶಗಿನ್ನು ವಶಗಿನ್ನು ವಾರಿಜಾಂಬಗೆ ಮುದ್ದು ನಾರಿ ಕುಲಮಣಿ ರನ್ನೆ ಸೇರಿದಳು ತನ್ನ ವಶಗಿನ್ನು ಮೂರು ಲೋಕದಿ ನೋಡೆ ಈ ರೂಪ ಶೃಂಗಾರ ಮೂರು ಲೋಕದಿ ನೋಡೆ ಮೂರು ಲೋಕದಿ ನೋಡೆ ಈ ರೂಪ ಶೃಂಗಾರ ಬೇರೆ ಕಾಂತೆಯರಿಗೆಲ್ಲಿಹುದು ಬೇರೆ ಕಾಂತೆಯರಿಗೆಲ್ಲಿಹುದು ವಾರಿಜಾಂಬಕಿ ಆಯ್ 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 ವಾರಿಜಾಂಬಕಿ ಓ ಮುದ್ದು ನಾರಿ ಕುಲರತ್ನೆ ಹೇಳುವುದನ್ನು ಕೇಳಿದ್ದೇನೆ. ಇಂದ್ರನ ಒಳದೆ ಸಚಿ ಸರ್ವಾಂಗ ಚೆಲುವಿಕೆ ಇದ್ದಾಳೆ, ಸುಂದರಿ ಇದ್ದಾಳೆ, ಸೌಂದರಿತಿ ವತಿ ಇದ್ದಾಳೆ. ನೋಡಿದೀಗ ಸಂತೋಷವಾಯಿತು. ನೋಡು, ಮೂರು ಲೋಕದಲ್ಲಿ ನನಗೆ ಎಣೆ ಬೇರೆ ಯಾರಿದ್ದಾರೆ ಹೇಳು? ನಿನ್ನ ಗಂಡ ಬರೇ ದಂಡ ಓಡಿ ಹೋದ. ಇನ್ನು ಸದ್ಯಕ್ಕೆ ಬರುವ ಲಕ್ಷಣ ಕಾಣುವುದಿಲ್ಲ ನನಗೆ. ಯಾಕೆ ಹಾಗೆ ಹೇಳು? ಓಡಿಸಿದ್ದು ನಾನು. ಸ್ವರ್ಗಲೋಕ ನನ್ನದಾಗಿದೆ. ನನ್ನ ವಾಮ ಭಾಗದಲ್ಲಿ ಕುಳಿತುಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ. ಹೇಗೆ ಬಾ, ಹೇಗೆ ಬಾ. ಇದು ಬಾ, ಅಲ್ಲ, ಇದು. ಬಾ, ಬಾ, ಹೇಗೆ ಬಾ. ಎಲ್ಲ ವಿಷಯವನ್ನು ತಿಳಿದು ಬಲ್ಲ ಮಹಿಮ ನೀನು ಮಹಿಮ ನೀನು ಅಯ್ಯ
ಸಲ್ಲದೊಲ್ಲೆ ನಾನು, ಕುಲ್ಲರಂತೆ ಬೇಳೆ ಮಾತು ಸಲ್ಲದೊಲ್ಲೆ ನಾನು. ಎಲ್ಲ ವಿಷಯವನ್ನು ತಿಳಿದು ಬಲ್ಲ ಮಹಿಮಾ ನೀನು, ಕುಲ್ಲರಂತೆ ಬೇಳೆ ಮಾತು ಸಲ್ಲದೊಲ್ಲೆ ನಾನು, ಕುಲ್ಲರಂತೆ ಬೇಳೆ ಮಾತು ಸಲ್ಲದೊಲ್ಲೆ ನಾನು. ಅಯ್ಯ ಇಲ್ಲಿ ಕುಳಿತುಕೊಳ್ಬೇಕು. ನಿನಗೆ ಕೈ ಮುಗಿಯುತ್ತೇನೆ ನಾನು. ಅದು ನಿನಗಾಗಿಯೇ ಮೀಸಲಿರುವಂತಹ ಸ್ಥಳ. ಅದು ನನಗೆ ಈಗ ಬೇಕಾಗಿಲ್ಲ. ನಿನ್ನಲ್ಲಿ ಮಾತನಾಡುವುದಕ್ಕೋಸ್ಕರವಾಗಿ ನಿಂತವಳು. ಹೌದಾ? ಅಯ್ಯ, ನೀ ಮಾಡುತ್ತಿರುವಂತಹ ಕ್ರಿಯೆಯನ್ನ ಕಂಡಾಕ್ಷಣದಲ್ಲಿ ಈ ಕಾಲಕ್ಕೆ ಭಯಭೀತಳಾದವಳು ನಾನು. ಯಾಕೆ? ಕಾರಣ ಇದೆ. ಸಕಲ ವಿಚಾರಗಳನ್ನು ಅರಿತುಕೊಂಡವನು ನೀನು. ಹೌದು. ಸಕಲವನ್ನು ಸಕಲರಿಗೂ ಕೂಡ ಬೋಧಿಸಬೇಕಾದಂತಹ ಸ್ಥಾನದಲ್ಲಿ ಇರುವವನು. ಒಬ್ಬರಿಗೆ ತಿಳಿಯಪಡಿಸಬೇಕು ಅಂತೇಳಿ ಸ್ಥಾನದಲ್ಲಿರುವಂತಹ ನೀನು ಯಾವ ಕಾರ್ಯವನ್ನ ಮಾಡಬೇಕು ಆ ಕಾರ್ಯವನ್ನ ಮಾಡಿದರೆ ಆ ಜಾಗಕ್ಕೆ ಶೋಭೆ ಅಲ್ಲವೇ? ಆ ಕಾರ್ಯ ನನ್ನಿಂದ ಆದುದೇ? ಹೌದಯ್ಯ. ಎಲ್ಲಿ, ಹೇಗೆ, ಯಾವಾಗ? ನನ್ನಲ್ಲಿ ಹೇಳ್ತಾ ಇದ್ದೀಯಲ್ಲ, ಆ ಜಾಗದಲ್ಲಿ ನಿನ್ನ ಒತ್ತಿಗೆ ಕುಳಿತುಕೊಳ್ಳಬೇಕು ಎನ್ನುವ ಹಾಗೆ. ಕುಳಿತುಕೊಳ್ಳತಕ್ಕದ್ದು ಅದಾಗುವುದಿಲ್ಲ. ಯಾಕಾಗುವುದಿಲ್ಲ? ಕಾರಣ ಉಂಟು. ಏನು? ಸಾಮಾನ್ಯವಾಗಿ ಕುಳಿತುಕೊಳ್ಳುವುದಕ್ಕೆ ನಾ ಯೋಗ್ಯಳಾದವಳಲ್ಲ. ಅದು ನಿನ್ನ ಒಟ್ಟಿಗೆ ಅಲ್ಲಿ ಕುಳಿತುಕೊಳ್ಳಕೂಡದು ನಾನು. ಯಾಕೆ? ಕಾರಣ ಇದೆ. ನಾನೀಗ ಯಾರು ಹೇಳು? ಇಂದ್ರ ಪದವಿಯನ್ನೇರಿದವನು, ಕವ್ವಾಸುರ ಇಂದ್ರ, ಕವ್ವ ದಾನವೇಂದ್ರ. ಮತ್ತೆ ನಿನಗೇನು ಸಂಕೋಚ? ನೀ ದಾನವೇಂದ್ರ ಆಗಿರಬಹುದು, ದೇವೇಂದ್ರ ಆಗುವುದಕ್ಕೆ ಸಾಧ್ಯ ಇಲ್ಲ. ಬೇಡ, ನನಗೆ ಆಗುವ ಆಶಯವೂ ನನಗಿಲ್ಲ. ನಾ ಇಷ್ಟರವರೆಗೆ ಶಚಿಯಾದಂತಹ ನಾನು ದೇವೇಂದ್ರನನ್ನೇ ಕರಗ್ರಹಣ ಮಾಡಿಕೊಂಡು ಸತಿಯಾಗಿ ಬಂದವಳೆ ವಿನಃ ನಿನ್ನನ್ನಲ್ಲ ಅಲ್ವೇ? ಇದುವರೆಗಲ್ಲ. ಇನ್ನು ಹೌದು, ಇನ್ನು ಆಗುವುದಕ್ಕೂ ಕೂಡ ಇಲ್ಲ. ಯಾಕಲ್ಲ? ಇನ್ನೊಬ್ಬಳ ಹೆಂಡತಿಯಾದವಳು ನಾನು, ಪರ ಸ್ತ್ರೀ ಅಲ್ವೇ ನಾನು? ಪರಸ್ತ್ರೀಯ? ಹೌದು. ಹಾಗಾಗಿ ನನ್ನಲ್ಲಿ ಈ ರೀತಿಯಾದಂತಹ ಕ್ರಿಯೆಯನ್ನು ಮಾಡುವುದಕ್ಕೆ ಮುಂದಾಗಬೇಡ. ಇದು ದೇವಲೋಕ. ಇಲ್ಲಿ ಪರ ಮತ್ತೆ ಸ್ವ ಎಂಬುದಿಲ್ವಲ್ಲ. ಯಾರೇ ಇರಲಿ ಇಂದ್ರ ಪದವಿಯನ್ನೇರಿದವರು ನಿನ್ನನ್ನು ಅನುಭವಿಸಬೇಕು. ಅದು ಆಗಿರಬಹುದು. ಆದರೆ ಈ ಕಾಲಕ್ಕೆ ದೇವೇಂದ್ರ ಯಾರು ಅನ್ನುವುದನ್ನು ನಾವು ಆಲೋಚನೆಯನ್ನು ಮಾಡಿಕೊಳ್ಳಬೇಕು. ದೇವೇಂದ್ರ ಎನ್ನುವಂತಹ ಪದವಿಯಲ್ಲಿ ದೇವತೆಗಳೇ ಕುಳಿರಿಸಿರುವಂತಹ ಒಬ್ಬ ವ್ಯಕ್ತಿ ಇದ್ದಾನಲ್ವಾ, ಅವನು ಇರುತ್ತ ನೀನು ದೇವೇಂದ್ರ ಆಗುವುದಕ್ಕೆ ಸಾಧ್ಯ? ಸತ್ಯ. ನಾನು ಏರಿದ್ದೇನೆ. ಹೀಗೆ ಕೇಳ ನನ್ನ ಮಾತು. ಏನದು? ಜಲಲೆ ನಾರಿ ಮೂರು ಜಗದಿ, ಮೂರು ಜಗದಿ, ಮೂರು ಜಗದಿ ಪತಿಯ ಗೆಲ್ಲಿದೆ ನೋಡು ತಾಗಿ, ನೆಲಸುತ್ತಿದ್ದೆ ನಿನ್ನ ಪತಿಯ ಗೆಲಿದು ನೋಡು ತಾಗಿ. ಎಲ್ಲ ನಾರಿ ಮೂರು ಜಗದಿ ಬಲು ಸಮರ್ಥನಾಗಿ, ನೆಲಸುತ್ತಿದ್ದೆ ನಿನ್ನ ಪತಿಯ ಗೆಲಿದು ನೋಡು ತಾಗಿ. ಎಲ್ಲ ನಾರಿ ಮೂರು ಜಗದಿ ಬಲು ಸಮರ್ಥನಾಗಿ, ನೆಲೆಸೋದಿರ್ಪೆ ನಿನ್ನ ಪತಿಯ ಗೆಲಿದು ನೋಡುತ್ತಾಗಿ, ಗೆಲಿದು ನೋಡುತ್ತಾಗಿ. ಮೂರು ಜಗದಲ್ಲಿ ಏಕವೀರ ಎನ್ನುವ ನೆಗಳತೆಗೆ ಪಾತ್ರನಾಗಿ ಮೆರೆಯುವಂತಹ ಕವ್ವಾಸುರ ಜೊತೆಯಲ್ಲಿ ನೀನು ಬರತಕ್ಕದ್ದು. ಹೇಳಿ ಕೇಳಿ, ಒಬ್ಬ ರಾಕ್ಷಸನ ಮಗಳು ನೀನು. ಏನೋ ಇಂದ್ರ ಮದುವೆ ಆದ, ಇಲ್ಲಿ ನಮ್ಮ ಆಕ್ಷೇಪ ಇಲ್ಲ.
ಸಕಲ ವಸ್ತುಗಳು ಸ್ವರ್ಗದಲ್ಲಿರುವುದು ನನ್ನದು, ವಾರಾಂಗನೆಯರು ನಮ್ಮವರು, ಕಲ್ಪವೃಕ್ಷ ನನ್ನದು, ಐರಾವತ ನನ್ನದು ಇರಬಹುದು. ಅಂತಿರುವಾಗ ನೀನು ಯಾಕೆ ಬಾರದು? ಆದ್ದರಿಂದ ಹೇಳ್ತೇನೆ, ಬಾ, ನನ್ನನ್ನು ಅನುಭವಿಸು. ನಾನು ಹೇಳಿದಾಗೆ ಕೇಳು. ಏನು? ದೇವಲೋಕದಲ್ಲಿದ್ದರೂ ಕೂಡ ಹೆಣ್ಣು ಹೆಣ್ಣಲ್ವೇ? ಆದ ಕಾರಣ ಒಲಿದು ಬಂದವಳು ಬರುತ್ತಾಳೆ. ಬರಬೇಕು ಎನ್ನುವ ಆಶೆ ಇದ್ರೆ ನೀನು ಒಲಿಯುವ ಲಕ್ಷಣ ಇಲ್ಲ ಅಂತಾದ್ರೆ ನೀನು ಹೋಗು, ನಾನು ಒಲಿಯುವ ಬಲಾತ್ಕಾರ ಹೇಳಿದ್ದೇನೆ. ಬಾ. ಈಗಲಾದ್ರೂ ಗೊತ್ತಾಯ್ತಲ್ಲ ವಾಸನೆ ಯಾವುದು ಪರಿಮಳ ಯಾವುದು, ಅದು ನನಗೆ ಸಂತೋಷ ಆಯ್ತು. ಇಷ್ಟರವರೆಗೆ ನನಗೆ ಗೊತ್ತಿಲ್ಲ ಅಂತ ಅಲ್ಲ, ಈಗಲೇ ಹೇಳಿದ್ದಲ್ಲ, ಇದಕ್ಕಿಂತ ಮೊದಲಿಗೆ ನನಗೆ ಅನುಭವ. ಓ, ನಾನು ದೇವಋಷಿಗಳು ದೇವಋಷಿಗಳು ಸ್ವಲ್ಪ ತಡವಾಗಿ ಬರ್ತಿದ್ರೆ ನಿಮಗೆ ಏನು ಸಂಕಟ ಆಗ್ತಿದೆ? ಬೇಗ ಆಯ್ತು, ಸ್ವಲ್ಪ ಬೇಗ ಆಗಿಲ್ಲ. ನಾನು ಹೋಗುವ ಆಯ್ತು, ಒಳ್ಳೇದಾಯ್ತು. ಸಂದರ್ಭ ಮತ್ತೊಬ್ಬರಿಗೆ ಬೇಗ ಆಗಿರ್ಬೋದು, ಆದ್ರೆ ನಾವು ಸಮಯಕ್ಕೆ ಸರಿಯಾಗಿ ಹೋಗ್ತೀವಿ. ಅಲ್ಲಿ ಸ್ವಲ್ಪ ಮರೆಯಾಗಿದ್ದುಕೊಳ್ಳಿ, ಸ್ವಲ್ಪ ಕೆಲಸ ಉಂಟು. ಅಲ್ಲ, ನಿನ್ನ ಕೆಲಸ ಆಮೇಲೆ, ಯಾಕಂದ್ರೆ ಏನು ಅಂತ ಸ್ವಲ್ಪ ನನಗೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ತುಂಬಾ ಆಯಾಸ ಪಟ್ಟವ ನೀನು, ಸ್ವಲ್ಪ ಆಯಾಸ ಪರಿಹಾರ ಮಾಡಿ ಮತ್ತೆ ನಿನಗೆ ಅದಕ್ಕೆ ಆಯಾಸ ಎಂಬ ಶಬ್ದದ ಅರ್ಥವೇ ನಮಗೆ ಗೊತ್ತಿಲ್ಲ. ಮೂರು ಲೋಕ ನನ್ನ ಅವಳು ಸಚಿ ನನಗಾಗಬೇಕು, ಒಂದು ಸಂಧಾನ ಮಾಡಿ ನೀವು ಮಾತು. ಭೀತಿಯೊಳಗೆ ಸುರನಾಥಾದಿಗಳು ನೀವು ಯಾತಕ್ಕೆ ಕುಳಿತಿಹುದು, ಈ ತರದಳು ಮನ ಸೋತು ಪುಲೋಮಜಿ ಯಾತಕ್ಕೆ ಮರುಗುವುದು. ಭೀತಿಯೊಳಗೆ ಸುರನಾಥ ಎಲ್ಲ ವಿಚಿತ್ರ ವಿಶೇಷ ಇದನ್ನೆಲ್ಲ ಕಾಣುವಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಮುನಿಪೋತಮ್ಮ ಎಲ್ಲ ನಾನು ನಿನ್ನ ಪರವಾಗಿ ನಿನ್ನ ಸ್ವಲ್ಪ ಬೇಗ ಮುಗಿಸಿ. ಆಯ್ತು ನೋಡುವ. ನೋಡಿ ಆದ ಮೇಲೆ ಅಯ್ಯ, ನಿನ್ನ ಈ ವರ್ತನೆಯನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಎಲ್ಲೋ ಇರಬೇಕಾದವ ನೀನು ಈ ಸ್ಥಿತಿಯಲ್ಲಿ ಇಲ್ಲಿ ದುಃಖಿಸ್ತಾ ಇದ್ದಿ. ಎಲ್ಲ ದೇವತೆಗಳೆಲ್ಲ ತಲೆ ನೆಲನೊಡಕರಾಗಿದ್ದಾರೆ. ಮಾತ್ರವಲ್ಲ, ಪುಲೋಮಜೆ ಕಣ್ಣೀರು ಇಡ್ತಾ ಇದ್ದಾರೆ. ಏನಯ್ಯ ಇದು ನಿಮ್ಮ ಅವಸ್ಥೆ? ಉಸುರಿದ ನಿಂದ್ರನು ಋಷಿಯೇ ಲಾಲಿಸು ನಮ್ಮ ವಿಸರವಸದೆ ಬಡಿದು, ಯಶವನಾಕದ ಭೋಗವಶ ಕೈದು ನಮ್ಮನು ದಶಗಿಡಿಸಿಗನಗೂದು. ಉಸುರಿದ ನಿಂದ್ರ ಭೈರವಿಯನ್ನು ಅರ್ಚಿಸಿ ವಿಶೇಷವಾದಂತಹ ವರವನ್ನು ಪಡೆದು ಅವನ ಅನುಚರರನ್ನು ಸೇರಿಸಿಕೊಂಡು ಈ ಸ್ವರ್ಗಲೋಕಕ್ಕೆ ಲಗ್ಗೆ ಇಟ್ಟ. ನಮ್ಮನ್ನೆಲ್ಲ ಬವರದಲ್ಲಿ ಗೆದ್ದುಕೊಂಡ. ಮಾತ್ರವಲ್ಲ, ಸುವಸ್ತುಗಳು ನನ್ನ ಪಾಲಾಗಬೇಕು, ಅಧಿಕಾರ ನನಗೆ ಸಿಗಬೇಕು ಎನ್ನುವ ಹಾಗೆ ಹಪ್ಪಹಪ್ಪಿಸಿದ. ಮಾತ್ರವಲ್ಲ ಪ್ರಭು, ನನ್ನವಳಾದಂತಹ ಸಚಿವ ಮೇಲೆ ಮನವಿಟ್ಟ. ನೀನ್ ಯಾಕಮ್ಮ ಇಲ್ಲಿಗೆ ಬಂದಿದ್ದಿ? ತಂದೆ, ಹೀಗೆ ಬರುವುದಕ್ಕೆ ನಾನಾಗೆ ಓಡಿಕೊಂಡು ಬಂದವಳಲ್ಲ, ಮತ್ತೆ ನನ್ನನ್ನು ಇಲ್ಲಿಗೆ ಎಳೆತಂದದ್ದು ಸ್ವಾಮಿ. ಅಯ್ಯ, ಕಾಲಕ್ಕೆ ತಕ್ಕಂತೆ ನಾವು ಕಾರ್ಯದಲ್ಲಿ ಮುಂದುವರಿಬೇಕು. ಈ ಕಾಲಕ್ಕೆ ಹೇಗೋ ಈ ಕಾಲಕ್ಕೆ ಹೇಗೆ ಅಂತ ನಾನು ಹೇಳಿಕೊಡ್ತೇನೆ. ಹೇಳು. ನಾನು ಹೇಳಿದ ಹಾಗೆ ಕೇಳಿದ್ರೆ ಆಯ್ತು. ಸರಿ. ಹೌದೇನೋ ದೇವೇಂದ್ರ? ಇಲ್ಲಿ ಬಂದವ ಯಾರು, ಅವನ ಯೋಗ್ಯತೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತ ಬುದ್ಧಿಶಕ್ತಿ ಏನು ಉಂಟೇನು? ಅವನಿಗೆ ಯೋಗ್ಯತೆ ಉಂಟಾ? ಉಂಟು. ಭೈರವಿಯನ್ನು ಮೆಚ್ಚಿಸಿದ್ದ ಅನ್ನುವಾಗ ನೀವು ಇಲ್ಲಲ್ಲಿ ನಾನು ಹೇಳಿದ ಹಾಗೆ ಕೇಳತಕ್ಕ ಇಲ್ಲಲ್ಲಿ ಅವನನ್ನು ನಾನು ಸಮಾಧಾನ ಪಡಿಸ್ತೇನೆ.
ಸಮಾಧಾನ ಮಾಡು. ಯಾ ದಾನವಪತಿ, ದಾನವಪತಿ ಕೇಳು ನಿನ್ನಲ್ಲಿ ತಾನರುಗುವೆ ತಾಳು ಅಯ್ಯ ದಾನವಪತಿ ಕೇಳು ಎನ್ನಲ್ಲಿ ತಾನರುಗುವೆ ತಾಳು ನಿನ್ನಲ್ಲಿ ತಾನರುಗುವೆ ತಾಳು ಮಾನಿನಿ ಶಚಿಯನು ನೀನಾಲೋಚಿಸಿ ಹಾನಿಯ ಹೊಂದುವೆ ನಾನಾ ವಿಧಗಳು ದಾನವಪತಿ ಕೇಳು ನಿನ್ನಲ್ಲಿ ತಾನರುಗುವೆ ತಾಳು ದಾನವಪತಿ ಓ ದಾನವಪತಿ, ಬದಿಗೆ ನಿಲ್ಲಿ. ಭಾಷೆ ಅವಳು ಅವಳು ಎದುರು ಅವಳು ಎದುರು ನಾರಾದ್ರೆ ಯಾರು ಎದುರು? ಅವ ಹೇಳಿದ ಹಾಗೆ ಕೇಳತಕ್ಕದ್ದು ಅಂತಿದ್ದೇನೆ. ನಿನಗೆ ಕೇಳಿದೆ ನಾನೇನು ಮಾಡುವುದಿಲ್ಲ. ಓ ದಾನವಪತಿಯೇ, ಮುನೀಂದ್ರ ನಿನ್ನ ಯೋಗ್ಯತೆ ಅಗಾಧವಾದುದು. ಏಕೆಂದರೆ ಪರಮ ಭಕ್ತನಾಗಿ ಆ ಮಹಾತಾಯಿಯನ್ನು ಉಳಿಸಿಕೊಂಡು ಈ ಸ್ವರ್ಗದ ಆ ಸರ್ವಸ್ವವನ್ನು ಸ್ವಾಧೀನ ಮಾಡಿಕೊಂಡಂತಹ ಒಬ್ಬ ಸಾಮರ್ಥ್ಯವಂತ ಯಾರು ಅಂತ ಕೇಳಿದ್ರೆ ಅದು ಕಂಹಾಸುರ. ದಾನವರಿಗೆಲ್ಲ ಪತಿಯಾಗಿ ಈಗ ಸ್ವರ್ಗಕ್ಕೂ ಪತಿಯಾಗಿದ್ದಿ. ಹೌದು. ಆದ್ರೆ ಇಷ್ಟೆಲ್ಲ ಮಾಡಿದವನು ಈ ಸಣ್ಣ ಕೆಲಸಕ್ಕೆ ಇಳಿಯಬಾರದು ಅಂತ ನನ್ನ ಅಭಿಪ್ರಾಯ. ಯಾವುದು ಸಣ್ಣದು? ದೇವೇಂದ್ರ ನಸೆಯಾತ ಸತ್ಯನು ಬಯಸಿದೆಯಲ್ವಾ, ಅದು ತಪ್ಪು. ದೇವಲೋಕದಲ್ಲಿರುವಂತ ಒಂದು ಒಬ್ಬಳು ಆಕೆ ಯಾರಿಗೂ ಸಲ್ಲಬೇಕು ಸಲ್ಲತಕ್ಕದ್ದು. ಇಲ್ಲಿರುವ ಸ್ತ್ರೀಯರೇ ಭೂಲೋಕಕ್ಕೆ ಇಳಿದು ಸಂಬಂಧ ಮಾಡಿದ್ದು ಮಗು ಪಡೆದದ್ದು ಗೊತ್ತಿದೆ. ಮತ್ತೆ ಅವಳಿಗೇನು ಸಂಕಟ? ಒಂದು 10 ಹೇಳಲಿ, ಮತ್ತೆ ನಾನು ಬೇಕು ಅಂತಂದ್ರೆ ಹೋಗ್ತೇನೆ. ಅಲ್ಲ ಹೆರಬಹುದು, ನೀನು ನಿನ್ನ ಜೊತೆ ಬರಬಹುದು. ಬಂದರೆ ಅಂತ ಇರುವುದು. ಏನು ಬಂದರೆ ನಿನಗೆ ಉಳಿಗಾಲ ಉಂಟು. ಅದು ಯಾಕೆ ಇಲ್ಲ? ಕಾರಣ ಉಂಟು. ಅವಳನ್ನು ಬಯಸಿದವರು ಯಾರು ಉದ್ಧಾರ ಆದವರು ಇಲ್ಲ. ಹೌದಾ? ಹಾ. ಏನು ಅಂತಹ ಒಂದು ಹಿಂದಕ್ಕೊಬ್ಬನ ಕಥೆಯನ್ನು ನೀನು ಕೇಳಿದ್ಯೋ? ಯಾರು? ಶಿತಿಯಳು ಬಲು ಸಹಸಿ ನಹುಶನು ಶತಮಖಗಳ ರಚಿಸಿ. ನಮ್ಮ ನಮ್ಮ ವಂಶದಲ್ಲಿ ಮೇಲೆ ಬಂದ ರಾಜ ಸ್ವರ್ಗಕ್ಕೆ ಬಂದು ಸಿಂಹಾಸನ ಏರಿದ ಮೇಲೆ ಒಂದು ಅಹಂಕಾರ ಬಂತು ಅವನಿಗೆ. ಆಸೆ ಆಯ್ತು, ಆಸೆ. ನನ್ನ ಹೆಂಡತಿ ಸಚಿಬೇಕು. ನೋಡಿ, ನಿಮ್ಮ ವ್ಯಾಖ್ಯಾನ ಅದು ಅಹಂಕಾರ ಅಂತ. ಪಾಪ ಅವನಿಗೆ ಒಂದು ಆಸೆ ಹುಟ್ಟಿದ್ದು, ಆಸೆಯನ್ನು ಅಹಂಕಾರ. ಆಸೆಯೇ ಅವರಿಗೆ ಆ ಆಸೆ, ನಮಗಾದ್ರೆ ಅಹಂಕಾರ. ಆಗಲ್ಲ. ಆಸೆ ಅಧಿಕವಾದ ಆಸೆ ಆದ್ರೆ ಅದು ಹೇಗೆ ಅಧಿಕವಾಯಿತು, ಏನಾಯ್ತು? ಈಕೆ ಮಾತ್ರ ಬಹಳ ಬರ್ಲಿ ಅಂತ ಅಪ್ಪಣೆ ಮಾಡಿದ. ಈಕೆ ಹೋಗುವಾಗ ಆಲೋಚನೆ ಮಾಡಿದ್ರು, ಏನು ಮಾಡೋಣ, ತನ್ನ ಗಂಡರನ್ನು ಬಿಟ್ಟು ಅನ್ಯ ಪುರುಷನನ್ನು ಸೇರಬಾರದು. ಆದ್ದರಿಂದ ನಾನು ಬರುವುದಕ್ಕೆ ಅಡ್ಡಿಯಿಲ್ಲ. ಸಪ್ತ ಋಷಿಗಳಲ್ಲಿ ದಂಡಿಗೆಯನ್ನು ಹೊರಿಸಿಕೊಂಡು ನನ್ನ ಬಳಿಗೆ ಆತ ಬಂದರೆ ನಾನು ವರಿಸ್ತೇನೆ. ಹೌದಾ? ಏನಾಯ್ತು? ಇವನಿಗೆ ಆತುರ ಸತ್ಯನ್ನು ಸೇರುವುದು. ಸಪ್ತ ಋಷಿಯನ್ನು ಕರೆಸಿದ, ಅವರ ಹೆಗಲ ಮೇಲೆ ದಂಡಿಯನ್ನು ಇರಿಸಿದ, ಇವನನ್ನ ಬಳಿಗೆ ಹೋದ. ಅದರಲ್ಲಿ ಅಗತ್ಯರು ಸ್ವಲ್ಪ ಗಿಡ್ಡ. ಹೋಗುವಾಗ ಹೀಗೆ ಆಗುದಕ್ಕೆ ಆಯ್ತು ಯಾವ ದಂಡಿಗೆ. ಇದನ್ನು ನೋಡಿದಂತ ಇವ ಆತುರದಿಂದ ಹೇಳಿದ, ಏ ಋಷಿಯೇ ಸರಿ ಸೃಪ ಎಂಬ ಹಾಗೆ ಅವನ ಎದೆಗೆ ಮೆಟ್ಟಿದ. ಶಿಕ್ಷಿಕೊಂಡಂತ ಅಗಸ್ತ್ಯರು, ಎಲ್ಲ ದುರಾತ್ಮನೇ, ಅನ್ಯಾಯ ಮಾಡ್ತಾ ಇದೆಯಲ್ಲ ನೀನು, ಭೂಲೋಕದಲ್ಲಿ ಅಜಗರವಾಗಿ ಹೋಗು. ಈಗ ಹೆಬ್ಬಾವಾಗಿ ಬಿದ್ದಿದ್ದ. ಹೆಬ್ಬಾವಾಗಿ ಹೋದ. ಕಾರಣ ಇವಳು ಇವಳನ್ನು ಆಸೆ ಪಟ್ಟ ಕಾರಣ ಮಾತ್ರ ಅಲ್ಲ, ಮತ್ತೆ ಈ ದೇವೇಂದ್ರನಿಗೆ ಇವಳು ಸಚಿಯಾಗಿ ಹೆಂಡತಿಯಾಗಿ ಬಂದ ಮೇಲೆ ಒಂದು ದಿವಸದ ಸುಖವಾದ್ರೂ ಉಂಟ ಇವನಿಗೆ? ಆಲೋಚನೆ ಮಾಡು. ಅದಿಲ್ಲ. 4 ದಿವಸ ಇಲ್ಲಿ ಇದ್ರೆ ಮತ್ತೆ ಎಷ್ಟೋ ಕಾಲ ಕಾಡಿನಲ್ಲಿ. ಯಾಕೆ ನಿನ್ನ ಜಾತಿಯವರು, ನಿನ್ನ ನಾಡಿನವರು ಬರುವುದು, ಇವನನ್ನು ಓಡಿಸುದು. ಇವನಿಗೆ ಓಡುವುದನ್ನೇ ಕೆಲಸ. ಕಾರಣ ಏನು? ಅವಳ ಯೋಗ ಒಳ್ಳೆದಿಲ್ಲ. ಅವಳನ್ನು ಕೈ ಹಿಡಿದ ಮೇಲೆ ಇವನಿಗೆ ಒಂದು ದಿವಸದ ಸುಖ ಇಲ್ಲ. ಆದ್ದರಿಂದ ಅವನ ಹಾಗೆ ನೀನಾಗುತ್ತೆ ಹೇಳಿ, ಸುಖಹೀನನಾಗುತ್ತೀಯ. ನೀನು ಸುಖವಂತನಾಗಿ ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬೇಕಾಗಿದ್ರೆ ನೀನು ಆ ಶಕ್ತಿಯ ಆಶೆಯನ್ನು ಬಿಡಬೇಕು. ಮಾತ್ರ ಅಲ್ಲ, ಒಂದು ಮಾತು ಹೇಳಿದ್ರೆ ನಿನಗೆ ಬೇಸರ ಇಲ್ಲ ಅಲ್ಲ? ಈಗ ನೀನು ಸ್ವರ್ಗ ಅಂತ ಹೇಳ್ತೀಯಲ್ಲ, ಸ್ವರ್ಗದಲ್ಲಿ ಏನುಂಟು? ಎಲ್ಲ ಸುವಸ್ತುಗಳು ಎಲ್ಲ ಉಂಟು. ಇವತ್ತಿದ್ದದೇ ನಾಳೆ ಉಂಟು. ನಿನ್ನದಾದಂತಹ ಆ ಕೋಲವನದಲ್ಲಿ ಏನುಂಟು? ಏನಿಲ್ಲ, ಏನು ಇಲ್ಲ. ಎಲ್ಲ ಇಲ್ಲ ಎಂಬುದಕ್ಕೆ ಏನು ಇಲ್ಲ, ಎಲ್ಲವೂ ಇದೆ. ಆದ್ರೆ ಉಂಟು. ಹೇಗುಂಟು? ಇವತ್ತಿನಲ್ಲಿ ನಾಳೆ ಇಲ್ಲ. ನಿತ್ಯ ನೂತನ ಅಲ್ವಾ? ನೂತನ ಮಾತ್ರ. ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ಇರಬೇಕಾದಂತಹ ನಿನ್ನ ಕೋಲಾಹಲವನ್ನು ಬಿಟ್ಟು ನೀನು ಇಲ್ಲಿರುವುದರಲ್ಲಿ ನ್ಯಾಯ ಇಲ್ಲ. ಮುನಿವರಿಯ, ಈ ಬೆಳಿಗ್ಗೆ ಎದ್ದು ಇವಳ ಮುಖ ನೋಡಿದ್ರೆ ಮತ್ತೆ ಗಂಗಾಜಲವು ಸಿಗ್ಲಿಕ್ಕೆ ಖಂಡಿತ ಸಿಗ್ತದೆ. ನಾತದ್ರಷ್ಟೇ ಮಾರಿ ಹಿಡ್ದವಳು, ಮಾರಿ ಸಂತಾನ. ಹಿಡ್ಕೊಳ್ಬೇಕು. ಯಾವುದು ಮುಟ್ಟಬೇಕು ಅಂತಾದ್ರೆ ಏನಾದ್ರು ಕೈ ಹಿಡ್ಕೊಳ್ಬೇಕು. ಅಂತಹ ಬೇಡವಳು
ಆಗಲಿ, ಅವಳ ಆಶೆಯನ್ನು ಬಿಟ್ಟಿದ್ದೇನೆ. ಆದರೆ ಒಂದು ಅಧಿಕಾರ ಬೇಡ. ಅಲ್ಲ, ಅಧಿಕಾರವು ನನಗೆ ಅಗತ್ಯ ಇಲ್ಲ. ಯಾಕೆ ಅಲ್ಲಿ ಏನು ಕಡಿಮೆ ಆಗಿದೆ? ಅಲ್ಲಿ ಕಡಿಮೆ ಅಂತಲ್ಲ, ಇಲ್ಲಿ ಇದ್ರೆ ಏನು ಅಂತ. ಗುರುವರ್ಯ, ಮುನಿವರ್ಯ, ನಾರದ ಮಹರ್ಷಿವರ್ಯ ನನಗೆ ಸ್ವಲ್ಪ ಸ್ವಲ್ಪ ತೆಕ್ಕೊಳ್ಳದಿದ್ರೆ ಆಗುದು. ಇಲ್ಲಿ ಇಲ್ಲ. ನನಗೆ ನಮ್ಮ ಕೋಲಾವನದಲ್ಲಿ ಹಣ್ಣು ಉಂಟಲ್ಲ, ಅದನ್ನು ಬೇಯಿಸಿ ಕೊಡುವುದಕ್ಕೆ ಬೇಕಾದಷ್ಟು ಇದ್ದಾರೆ. ಆದ್ದರಿಂದ ನಾನು ಅಲ್ಲೇ ಇದ್ದುಕೊಳ್ತೇನೆ. ನನ್ನ ಅಡಿಯಾಳಾಗಿ ಇಲ್ಲಿರಬೇಕು. ಆದರೆ ಒಂದು ನಿಮ್ಮ ಸಮಕ್ಷದಲ್ಲಿ ಹೇಳುವುದು ನಾನು, ಎಲ್ಲವೋ ದೇವೇಂದ್ರನೇ, ದಿನನಿತ್ಯ ಕೋಲಾಪುರದಲ್ಲಿ ನಡೆಯುತ್ತಿರುವಂತ ನನ್ನ ಆಸ್ಥಾನ ಸಭೆಗೆ ದಿನನಿತ್ಯಲೂ ಬಂದು ನೀನು ತಲೆಯನ್ನು ತೋರಿಸಿ ಹೋಗತಕ್ಕದ್ದು. ಇದು ನನ್ನ ಆಜ್ಞೆ. ಅವನ ಪಕ್ಷದಲ್ಲಿ ಅಂತ ಹೇಳಿ ಅವನೊಟ್ಟಿಗೆ ಹೋಗುವುದಾ? ಒಟ್ಟಿನಲ್ಲಿ ನಾರದ ಬಂದು ಒಂದು ಒಳ್ಳೆಯ ಸಮಾಪ್ತಿಯನ್ನಂತೂ ಮಾಡಿದ. ಹೌದು ಸ್ವಾಮಿ. ಪರಮ ಪತಿವ್ರತೆಯಾದ ಸಚೀದೇವಿ ನೆಮ್ಮದಿ ಆಯ್ತು ನನಗೆ. ಅಲ್ಲವೇ? ನನ್ನವಳು, ಯಾವ ಕಾಲಕ್ಕೂ ನೀನು ನನ್ನವಳು. ಅನ್ಯರ ಸತಿ ನೀನಾಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ, ದೇವರು ದೊಡ್ಡವರು. ಕಾಲಾಯ ತಸ್ಮೈ ನಮಃ. ಹೀಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.